ಪಿಲಾರದ ದಾರಂದ ಬಾಕಿಲು ಶ್ರೀ ಮಹಾವಿಷ್ಣು ದೇವಸ್ಥಾನ ನಿರ್ಮಾಣ ಸಮಿತಿಯ ಮುತಾಲಿಕೆಡೆ ಪಿಲಾರ ಶ್ರೀ ಮಹಾವಿಷ್ಣು ದೇವಸ್ಥಾನಡು ಐತಾರ ವಾರ್ಷಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆತಂದೆ. ಪಿಲಾರ್ ದಾರಂದ ಬಾಕಿಲು ಶ್ರೀ ಮಹಾವಿಷ್ಣು ದೇವಸ್ಥಾನ ನಿರ್ಮಾಣ ಸಮಿತಿ ಮುತಾಲಿಕೆಡೆ ಶ್ರೀ ಮಹಾವಿಷ್ಣು ದೇವಸ್ಥಾನಡು ಐತಾರ ವಾರ್ಷಿಕ ಸತ್ಯನಾರಾಯಣ ಪೂಜೆ ನಡೆತಂಡು. ಕುತ್ತಾರದ ಅರ್ಚಕರು ಶ್ರೀ ರಾಘವೇಂದ್ರ ಹೊಳ್ಳರೆನ ನೇತೃತ್ವಡು ಕಾಣೆ ಗಣಹೋಮ ನಡೆತಂಡು. ಅವಿರ್ದು ಬೊಕ್ಕ ಶ್ರೀ ಸತ್ಯನಾರಾಯಣ ಪೂಜಾ ಪಾರಾಯಣಲು ಶುರುವಾಂಡು. नमो वाणं साधीता रूपाण भट्टे आदिमध्यादहीनाय निर्गुणाय गुणात्मने याग तपस्सु माತ ಮಲ್ಕೊಂಡು ಐತ ಪುಣ್ಯ ಬಲನ ಮಾತ ಲೋಕದ ಜನಕ್ಕೆ ಇದಕ್ಕೋಸ್ಕರ ಕೊಡುತ್ತೆ ಅಂದ ಕಲಿಯುಗಕ್ಕೆ ಎಂಚ ಪಂಟ ವಿಚಾರ ದ್ವಾಪರಯುಗದ ಅಂತ್ಯಕಾಲವು ಕಲಿಯುಗದ ಪ್ರಾರಂಭವು ನೈಷ ಸೌನಕಾದಿ ಮಾತಿಗೆ ಆಲೋಚನೆ ಆಗಿದೆ. ಈ ಮೋದಿ ಗುಡ್ಲ ದೇವರು ಪ್ರತ್ಯಕ್ಷ ಆಗಿರ್ತದೆ, ಆಟ ಕಲಿಯುಗದ ದೇವರು ಪ್ರತ್ಯಕ್ಷ ಆಗುತ್ತದೆ. ಕಲಿಯುಗದ ಜನಗಳಿಗೆ ಒಂದ ಕಟ್ಟಿದ್ದು ಒಂದ ಸಮಯದ್ದು ಇಂದ್ರಿಯ ಪುಣ್ಯ ಸಂಪಾದನೆ ಆಪಂಚಿತ ಮಾರ್ಗದಾದ ಉಂಡುಕೊಂಡು ವಿಚಾರನೆ ಸುರೂತ ಕಲಿಯುವುದು ಸೌನಕಾದಿ ಮಾತಿಗೆ ಆಲೋಚನೆ ಮಾಡ್ತೇವೆ. ಮಧ್ಯಾಹ್ನ ಮಹಾಪೂಜೆ ನಡೆತಂಡು. ಪೂಜೆ ಆದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನೆರವೇರಿತು. ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಶ್ರೀ ಹರೀಶ್ ಕುತ್ತಾರ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಹರೀಶ್ ಮುಂಡೋಳಿ, ಜೊತೆ ಕಾರ್ಯದರ್ಶಿ ಶ್ರೀ ರಾಜೇಶ್ ಗಟ್ಟಿ ಪಿಲಾರ್, ಕೋಶಾಧಿಕಾರಿ ಶ್ರೀ ಚಂದ್ರಶೇಖರ್ ಗಟ್ಟಿ, ಉಪಾಧ್ಯಕ್ಷರು ಶ್ರೀ ನಾಗೇಶ್ ಗಟ್ಟಿ ಪಿಲಾರ್ ಮೇಲ್ಮನೆ, ಶ್ರೀ ಸಂಜೀವ್ ಶೆಟ್ಟಿ ಮಾರ್ತ ಪಿಲಾರ್, ಶ್ರೀ ಜಯಚಂದ್ರ ಪಿಲಾರ್, ಶ್ರೀ ದಿನೇಶ್ ಸಾಲಿಯಾನ್ ಇಂಚತಿ ಪ್ರಮುಖರು ಮುತಾಲಿಕೆಡಿದ್ದರು. ಮಾತಾ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಮಹಿಳಾ ವಿಭಾಗದ ಅಧ್ಯಕ್ಷರು, ಪದಾಧಿಕಾರಿಗಳು, ಊರ್ಧ ಪರವೂರ್ಧ ಭಕ್ತರು ಪಾಲ್ಪಡಿದ್ದರು.